ಬಾರ್ಕೂರು ಶ್ರೀ ಏಕನಾಥೇಶ್ವರ ದೇವಸ್ಥಾನದಲ್ಲಿ 3 ಭಾಷೆಯಲ್ಲಿ ತೆರೆ ಕಾಣಲಿರುವ ಕನ್ನಡ ಚಲನಚಿತ್ರ ಪ್ರೀತಿಯನ್ನ ಪ್ರೀತಿಯಿಂದ ಪ್ರೀತಿಸು ಚಿತ್ರದ ಚಿತ್ರೀಕರಣದ ಮುಹೂರ್ತ ನಡೆದು ಹಲವಾರು ದೃಶ್ಯಗಳನ್ನ ಕ್ಯಾಮರಾಮನ್ ಶಂಕರ್ ರವರು ಸೆರೆ ಹಿಡಿದರು. ಜೆಎಂ ಮುರುಗೇಶ್ ರವರು ನಿರ್ಮಿಸಿರುವ ಈ ಚಿತ್ರವನ್ನ ತಮಿಳು ಚಿತ್ರರಂಗದಲ್ಲಿ ಹಲವಾರು ನಿರ್ದೇಶಕರೊಂದಿಗೆ ಅನುಭವ ಪಡೆದು ಕನ್ನಡದಲ್ಲಿ ಗಡಿ ಎನ್ನುವ ಚಿತ್ರವನ್ನ ನಿರ್ದೇಶಿಸಿದ ಹೊಸೂರು ವೆಂಕಟೇಶ್ ನಿರ್ದೇಶನ ಮಾಡುತ್ತಿದ್ದಾರೆ. ಇತ್ತೀಚಿನ ವರ್ಷದಲ್ಲಿ ನಿಜ ಬದುಕು ಮತ್ತು ಚಲನಚಿತ್ರದಲ್ಲಿ ಪ್ರೀತಿಗೆ ಮೋಸ ವಂಚನೆಯ ರೂಪ ಕೊಟ್ಟು ಪ್ರೀತಿಯ ನಿಜ ಅರ್ಥವನ್ನ ಸಾಯಿಸಲಾಗ್ತಾ ಇದೆ. ಆದರೆ ಈ ಚಿತ್ರದಲ್ಲಿ ನೈಜ ಪ್ರೇಮ ಅಂದ್ರೆ ಏನು ಅನ್ನೋದನ್ನ ಬಿಂಬಿಸಲಾಗುತ್ತಿದೆ ಎಂದು ನಿರ್ದೇಶಕರು ತಿಳಿಸಿದರು. ಹಲವಾರು ಸಿನಿಮಾ ಮತ್ತು ಧಾರಾವಾಹಿಯಲ್ಲಿ ನಟಿಸಿದ ಯುವ ನಟರಾದ ಧನಂಜಯ್, ಪ್ರತಾಪ್ ಸಿಂಹ, ಅಮೃತ, ರಮ್ಯಾ ಪಾತ್ರವರ್ಗದಲ್ಲಿದ್ದಾರೆ. ಚಿತ್ರದ ಪ್ರೊಡಕ್ಷನ್ ಮ್ಯಾನೇಜರ್ ಮತ್ತು ಲೈಟ್ಸ್ ಯೂನಿಟ್ನ ಶಶಿಧರ್ ದೇವಾಡಿಗ ಸೂಚಿಸಿದ ಬಹುತೇಕ ಕರಾವಳಿ ಭಾಗದ ನಾನಾ ಕಡೆಯಲ್ಲಿ 1 ತಿಂಗಳ ಕಾಲ ಚಿತ್ರೀಕರಣಗೊಳ್ಳಲಿದೆ. ನಮ್ಮ ಬಾರ್ಕೂರು ಏಕನಾಥೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶೂಟಿಂಗ್ ನಡೀತಾ ಇದೆ.